ತಮ್ಮ ಕೆಲಸದ ಮೇಲಿರುವ ಪ್ರೀತಿಗೆ ಇಲ್ಲೊಬ್ಬರು ತಮ್ಮ ಮಗಳಿಗೆ ಸೈನ್ಯ ಎಂದೇ ಹೆಸರಿಟ್ಟಿರುವ ಘಟನೆ ನಡೆದಿದೆ. ಹೆಬ್ರಿಯಾ ಗುಡ್ಡಿಕೇರಿಯ ಪ್ರಶಾಂತ್ ಮತ್ತು ಕರೆಬಿಟ್ಟುವಿನ ಆಶಾ ದಂಪತಿಯ ಪುತ್ರಿಯೇ ಈ ಸೈನ್ಯ. ಸೇನೆಗೆ ಸಂಬಂಧಪಟ್ಟ ಕಾರಣ ಮಾತ್ರವಲ್ಲದೆ ಮಗಳನ್ನು ಸೇನೆಗೆ ಸೇರಿಸುವ ಗುರಿಯೊಂದಿಗೆ ಸೈನ್ಯ ಎಂಬ ಹೆಸರನ್ನು ಇಡಲಾಗಿದೆ. ಮೇಲಾಗಿ ಈಕೆ ಹುಟ್ಟಿದ್ದು ದಿಲ್ಲಿಯ ಸೇನಾ ಆಸ್ಪತ್ರೆಯಲ್ಲಿ. ಪಂಜಾಬ್, ಜಮ್ಮು ಕಾಶ್ಮೀರ, ದಿಲ್ಲಿ, ಉತ್ತರಾಖಂಡ ಹೀಗೆ ಉತ್ತರ ಭಾರತದ ವಿವಿಧೆಡೆ ಸೇವೆ ಸಲ್ಲಿಸಿರುವ ಪ್ರಶಾಂತ್ ಪ್ರಸ್ತುತ ಮತ್ತೆ 2ನೇ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪಾಕಿಸ್ತಾನಕ್ಕೆ ಕೇವಲ 600 ಮೀಟರ್ ಅಂತರದಲ್ಲಿ ಕರ್ತವ್ಯದಲ್ಲಿರುವ ಇವರು 2002ರಲ್ಲಿ ಸೇನೆಗೆ ಸೇರಿದ್ದು ಇದೀಗ 20ನೇ ವರ್ಷದ ಸೇವೆ ಸಲ್ಲಿಸುತ್ತಿದ್ದಾರೆ. ಹಿಂದೆ ಸಿಪಾಯಿಯಾಗಿದ್ದ ಅವರು ಈಗ ಹವಾಲ್ದಾರ್ ಆಗಿದ್ದು ತಮ್ಮ ಮಗಳಿಗೆ ಸೈನ್ಯ ಎಂದು ಹೆಸರಿಟ್ಟು ತಮ್ಮ ಸೇನೆಯ ಮೇಲಿರುವ ಪ್ರೀತಿಯನ್ನ ತೋರಿದ್ದಾರೆ.